ಕೋಸ್ಟಲ್ ವುಡ್ ನಲ್ಲಿ ವರ್ಷಕ್ಕೆ ಅದೆಷ್ಟೋ ಚಿತ್ರಗಳು ಸೆಟ್ಟೆ ಇರುತ್ತೆ. ಅದೇ ರೀತಿ ಸಾಲು ಸಾಲು ಚಿತ್ರಗಳು ತೆರೆ ಕಾಣುತ್ತೆ. ಈ ಮಧ್ಯೆ ತೆರೆ ಕಾಣಲು ಸಾಲು ಸಾಲು ಚಿತ್ರಗಳು ಸಾಲುಗಟ್ಟಿ ನಿಂತಿದೆ. ಈ ಪೈಕಿ ಒಂದಿಷ್ಟು ಚಿತ್ರಗಳ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಈಗಾಗಲೇ ತೆರೆ ಕಾಣಲು ಸಜ್ಜಾಗಿ ನಿಂತಿರೋ ಸೂರ್ಯ ಶೆಟ್ಟಿ ನಿರ್ದೇಶನದ ಇಂಗ್ಲಿಷ್, ವಿಶ್ವನಾಥ್ ಕೋಡಿಕಲ್ ನಿರ್ದೇಶನದ ಎನ್ನ ಹಾಗೆ ವಿಸ್ಮಯ್ ವಿನಾಯಕ್ ನಿರ್ದೇಶನದ ರಡ್ಡು ಎಕ್ರೆ ಚಿತ್ರದ ಬಗ್ಗೆ ತುಳುನಾಡಿನಾದ್ಯಂತ ಸಿಕ್ಕಾಪಟ್ಟೆ ಮಾತುಗಳ ಜೊತೆಗೆ ನಿರೀಕ್ಷೆಗಳು ಹೆಚ್ಚಾಗಿಯೇ ಇದೆ. ಇವುಗಳಲ್ಲಿ ಯಾವ ಚಿತ್ರ ಯಾವಾಗ ತೆರೆ ಕಾಣುತ್ತೆ ಎನ್ನೋ ಕುತೂಹಲ ಪ್ರೇಕ್ಷಕರಲ್ಲಿದೆ. ಇದಕ್ಕೆ ಇದೀಗ ರಡ್ಡು ಎಕ್ರೆ ಟೀಮ್ ಅರ್ಧ ತೆರೆ ಎಳೆದಿದೆ. ಏನಿದು ಅರ್ಧ ತೆರೆ ಎಂದು ಕನ್ಫ್ಯೂಷನ್ ಆಗಬೇಡಿ, ಇವೆಲ್ಲದಕ್ಕೂ ಸಂಪೂರ್ಣವಾಗಿ ತೆರೆ ಎಳಿತೀವಿ ನೋಡಿ. ಎಸ್, ಈಗಾಗಲೇ ರಡ್ಡು ಎಕ್ರೆ ಅಂಗಳದಿಂದ ಪೋಸ್ಟರ್ ಒಂದು ರಿವೀಲ್ ಆಗಿದ್ದು ತುಳು ಪ್ರೇಕ್ಷಕರು ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ. ಅದೆಷ್ಟೋ ಮಂದಿ ರಡ್ಡು ಎಕ್ರೆ ಚಿತ್ರಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಯಾವಾಗ ತೆರೆ ಕಾಣುತ್ತೆ ಎಂದು ಹಂಬಲಿಸುತ್ತಿದ್ದಾರೆ. ಇವೆಲ್ಲದಕ್ಕೂ ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ತೆರೆ ಬೀಳಲಿದೆ. ಹೌದು, ರಡ್ಡು ಎಕ್ರೆ ಟೀಮ್ ಚಿತ್ರ ಯಾವಾಗ ತೆರೆ ಕಾಣುತ್ತೆ ಎಂದು ವಿಶೇಷವಾಗಿ ಕ್ರಿಯೇಟಿವಿಟಿ ಮೂಲಕ ರಿವೀಲ್ ಮಾಡಲಿದ್ದಾರೆ. ಈ ಮೂಲಕ ರಡ್ಡು ಎಕ್ರೆಗಾಗಿ ಕಾಯ್ತಿದ್ದ ಪ್ರೇಕ್ಷಕರಿಗೆ ಕೊಂಚ ರಿಲ್ಯಾಕ್ಸ್ ಸಿಗಲಿದೆ. ಅದೇನೇ ಇರಲಿ, ರಡ್ಡು ಎಕ್ರೆ ಯಾವಾಗ ಎಲ್ಲೆಲ್ಲಿ ತೆರೆ ಕಾಣುತ್ತೆ ಎನ್ನುವುದು ನಿಮಗೆ ತಿಳಿಬೇಕಾದ್ರೆ ಭಾನುವಾರ ಮಧ್ಯಾಹ್ನ 2 ಗಂಟೆಯವರೆಗೆ ಕಾಯಲೇಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.